ಅನ್ನಚಿತ್ರ ಕಾರ್ಯಕ್ರಮ ಬಲ್ಪು ಕೊರ್ಪಿ ಸೂರ್ಯದೇವರಿಗೆ ಅಡ್ಡಬೋರೊಂದು ಕಟಿಲ್ದ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದಾ ಅನ್ನುವಂಥ ಶ್ಲೋಕದಂತೆ ಸರ್ವ ಕಾರ್ಯವು ನಿರ್ವಿಘ್ನವಾಗಿ ಸಾಗ್ಲಿ ಎಂಬುದಾಗಿ ಶ್ರೀ ವಿನಾಶಕನಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಶ್ರೀ ಸೋಮೇಶ್ವರಿ ಪ್ರಸನ್ನ ಶ್ರೀ ಸೋಮೇಶ್ವರಿ ದೇವಿ ಶ್ರೀ ನಾಗದೇವರು ಮತ್ತು ಶ್ರೀ ಅರ್ಥ ಜೋಮಾವತಿ ಬಂಟ ಪರಿವಾರ ದೈವಗಳ ದೈವಸ್ಥಾನ ಸೇವಾ ಸಮಿತಿ ರಿಜಿಸ್ಟರ್ಡ್ ಹಾಗೂ ಇದರ ಆಡಳಿತ ಕಮಿಟಿಯ ಸಹಕಾರದೊಂದಿಗೆ ಹಾಗೂ ಸೋಮನಾಥ ಗೇಮ್ಸ್ ಟೀಮ್ ಇವರ ಆಶ್ರಯದಲ್ಲಿ ನಡೆತಕ್ಕಂಥ ಅನ್ನಚಿತ್ರದ ಶಿಲಾನ್ಯಾಸದ ಕಾರ್ಯಕ್ರಮವನ್ನ ಆರಂಭಿಸಲಿಕ್ಕಿದ್ದೇವೆ. ಹರ ಮುನಿದರೆ ಹರಿಕಾವ, ಹರಿ ಮುನಿದರೆ ವಿಧಿಕಾವ, ವಿಧಿಯು ಮುನಿದರೆ ಗುರುಕಾವ ಎನ್ನುವಂಥ ಮಾತಿದೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂಥ ಮಾತಿನ ಮುಖಾಂತರ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗುರುಗಳು ಆಗಿರತಕ್ಕಂಥ ಆಶೀರ್ವಚನವನ್ನು ನೀಡಿರತಕ್ಕಂಥ ಶ್ರೀ 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 ವಿಶ್ವಪ್ರಿಯ ತೀರ್ಥ ಪಾದಂಗಳರವರು ಅಜಮಾರು ಮಠ ಉಡುಪಿ
ಇವರನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಗಳು ಸೋಮನಾಥ ಕ್ಷೇತ್ರ ಉಳಿಯ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರೆಲ್ಲರ ಸಮ್ಮುಖದಲ್ಲಿ ಇವರ ಮಾರ್ಗದರ್ಶನದಲ್ಲಿ ಸಭಾ ಕಾರ್ಯಕ್ರಮದ ಆರಂಭವನ್ನ ಮಾಡಲಿಕ್ಕಿದ್ದೇವೆ. ಅದಕ್ಕೂ ಮೊದಲು ಆಗಮಿಸಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಸ್ತದ ಮುಖಾಂತರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ. ಆಶೀರ್ವಚನವನ್ನು ನೀಡಿರತಕ್ಕಂಥ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಮಹಾಪಾದಂಗಳರವರು, ವಿಶ್ವಪ್ರಿಯ ತೀರ್ಥ ಪಾದಂಗಳರವರು ಮಲ್ಲ ಉಡಲದ ಜನತೆಯ ನಾಡ ನಮ್ಮ ಕುಡ್ಲ ತಲುನಾಡು ನಾಗ ನಡೆ ಸರ್ಪ ಜಡೆ ಪಂಚವರ್ಣದ ಮಣ್ಣು ದೇವದೇವರ ಸಾನ ಅಂಟಿ ಅಯ್ಯನ ಕೋಲ ತಮ್ಮಿನ ನೇಮ ನಿಯಮಗಳನ್ನು ಕುಂಚಿನ ಆಚರಣೆದ ಒಟ್ಟು ಮಾತೆಲ್ಲ ಸೇರಿದ ನಡಪವನುಂಚಿನ ಯೋಜನೆ ಧಾರ್ಮಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಮಲ್ತೊಂದುಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ದೀಪರ್ಜ್ಯೋತಿ ಪರಬ್ರಹ್ಮ ದೀಪರ್ಜ್ಯೋತಿ. ಇಡೀ ಜಗತ್ತೇ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಯಾರೋ ತಲೆ ಕೊಡುವ ಪ್ರಸಂಗ ಬಂದಿದೆ ಈಗಿನ ಕಾಲದಲ್ಲಿ. ಇದಕ್ಕೆ ಯಾರನ್ನೂ ಬೈದು ಪ್ರಯೋಜನ ಇಲ್ಲ. ನಮ್ಮ ಪ್ರಾರಬ್ಧವೇ ಕಾರಣ ಅಂತ ಹೇಳಬೇಕಾಗುತ್ತೆ. ಈ ಪ್ರಾರಬ್ಧವನ್ನು ಕಮ್ಮಿ ಮಾಡಿಕೊಳ್ಳಬೇಕು. ಅದು ನಮ್ಮ ಕೈಯಲ್ಲಿ ಇರುವುದು. ಇದನ್ನೇ ಮನಗಂಡು ನಮ್ಮ ಹಿಂದಿನ ಋಷಿ ಮುನಿಗಳು ಬಹಳ ದೂರ ದೃಷ್ಟಿ ಉಳ್ಳವರು. ನಮಗೆ ನಾಳೆದ್ದೇ ಇವತ್ತಿದ್ದೇ ನಂತರ ಏನು ಅಂತ ನಮಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕ್ಷಣದಲ್ಲಿ ಏನು ಅಂತ ನಮಗೆ ಗೊತ್ತಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಆಲೋಚನೆ ಮಾಡಿ ಮುಂದೆ ಪ್ರಪಂಚಕ್ಕೆ ನಾನಾ ರೀತಿಯಾದ ಯಾವ ಕಾಯಿಲೆಗಳಿಗೆ ಔಷಧಿ ಇನ್ನೂ ಕಂಡು ಹುಡುಕ್ಲಿಕ್ಕೆ ಆಗಲಿಲ್ಲವೋ ಅಂತಹ ಕಾಯಿಲೆಗಳಿಂದ ಜನ ಬಳಲ್ತಾರೆ ಅಂತ ಭಾವಿಸಿ ಆ ಜನಗಳಿಗೊಂದು ಮನಸ್ಸಿನಲ್ಲಿ ಇರಬೇಕು ಏನು ಅಂತ, ಯಾವುದೋ ಒಂದು ನಮಗೆ ನಿಮಗೆ ಕಾಣದ ಒಂದು ಶಕ್ತಿ ಕೆಲಸ ಮಾಡ್ತಾ ಉಂಟು ಎನ್ನುವ ಭಾವನೆ ನಮ್ಮ ಜನಕ್ಕೆ ಯಾವಾಗಲೂ ಇರಬೇಕು. ಏನೋ ಒಂಚೂರು ನಾನು ಮಾಡಿದ ಕ್ಷಣಕ್ಕೆ ನಾನೇ ಮಾಡಿದೆ ಅಂತ ಮನುಷ್ಯ ಏನಾದರೂ ಕೊಬ್ಬಿದರೆ ಹಾರಾಡಿದರೆ ಆವಾಗ ದೈವ ನಾನಿದ್ದೇನೆ ಅಂತ ಈ ರೀತಿ ತೋರಿಸಿಕೊಡುವ ಹಂತಕ್ಕೆ ನಾವು ತಲುಪಬಾರದು. ದೇವರ ಅಮ್ಮ ಹೊಡೆಯುವ ರೀತಿಯಲ್ಲಿ ನಾವು ತಂಟೆ ತಕರಾರು ಮಾಡಬಾರದು. ಬೇಕು ತಂಟೆ ತಕರಾರು ಬೇಕು. ಆ ತಂಟೆಗೂ ಕೂಡ ಅಮ್ಮ ಬೇಷ್ ಅಂತ ಹೇಳುವಂತೆ ಇರಬೇಕು ವಿನಃ ಬೆತ್ತ ಹಿಡ್ಕೊಂಡು ಹೊಡೆಯುವ ಹಂತಕ್ಕೆ ನಾವು ತಲುಪಬಾರದು. ಇದನ್ನು ಮನಗಂಡ ನಮ್ಮ ಋಷಿಗಳು ಏನು ಮಾಡಿದರು ಅಂತಂದರೆ, ಈಗ ವೈದ್ಯರಿಂದ ಔಷಧಿ ಸಿಗುವುದಿಲ್ಲಲ್ಲ, ಅದಕ್ಕೋಸ್ಕರನೇ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ತೆರೆದಿರುವ ಔಷಧ ಕೇಂದ್ರಗಳ ಹೆಸರೇ ದೇವಸ್ಥಾನಗಳು ಅಂತ. ಅಲ್ಲಲ್ಲಿ ಇಂತಹ ದೇವಸ್ಥಾನಗಳನ್ನು ಮಾಡಿದ್ದಾರೆ. ನಮಗೆ ಒಮ್ಮೊಮ್ಮೆ ತೋರುತ್ತೆ ಅಲ್ಪವಂಜಿ ದೇವಸ್ಥಾನ ಮುಲ್ಪವಂಜಿ ದೇವಸ್ಥಾನ ರಡ್ಡು ಬೋರ್ಡ ಒವಂಡ ರಡ್ಡು ಊರ್ಗು ಒಂಜಿ ಯಾವತ್ತಾನ ಅಂಡ ಸಿನಿಮಾ ಮಂದಿರ ಬತ್ತಂಡ ನನ್ನ ಒಪ್ಪಡು ಅವು ಬಿಡಿ. ಇತ್ತ ಸಿನಿಮಾ ಮಂದಿರ ಇಜ್ಜೆ ಬೊಕ್ಕ ಇಲ್ಲಾಗ ಒಂಜಿ ಟಿ ವಿ ಪಂಡ ಇಜ್ಜು ಒಂದೊಂಜಿ ಕೊನೆಗೆ ಒಂದೊಂಜಿ ಟಿ ವಿ ಬೋರ್ಡುಗೆ ಇಲ್ಲಡು ಅವಲತ್ತು ನನ್ನ ಗಂಡಾಂತರಕ್ಕೇನುವರ ಒರಿಯರಿಗೆ ಒಂದೊಂಜಿ ಟಿ ವಿ ಬೋರ್ಡಿಗೆ ಐಕೇರ್ಲ ಗಲಾಟೆ ಮಲ್ಪುಜೇರು ಒಂಜಿ ಊರುಡು ರಡ್ಡು ದೇವಸ್ಥಾನ ಬತ್ತಂಡ ರಡ್ಡು ಊರಿಗೂ ಒಂಜಿ ಯಾವತ್ತ ಪಂಪಿನ ಹಂತಗೂ ನಮೈನಿ ಬೈದ ಒಂದು ದಾದ ಒಂದು ಆರೋಗ್ಯ ಕೇಂದ್ರ ಆನೆಡ್ದವ್ರ ನಮ್ಮ ಇಡೆಗೆ ದಿನಾಲ ಬರೊಂದೇರು ಉಪ್ಪೇರ ಅಥವಾ ದಿನಾಲ ಇಲ್ಲಡು ದೇವರನ ಬಗ್ಗೆ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂದು ಏರು ಪ್ರತಿ ದಿನಲ ಇಲ್ಲಡು ಪನೊಂದು ಉಪ್ಪೇರ ಅವು ಎಂಚಿನ ಕೊರೋನಾಗೇನ ಎಂಚಿನ ಆಯ್ತ ಕ್ರಿಮಿಕಿಲುಗೇನ ಒಲ್ಪ ಒಲ ಐಪೋಡವು ನಮ್ಮ ಬಂಜಿದಲ ಐಪೋಪುಂಡ ಒಲ್ಪಡ್ದು ಪೋಡು ಬಾಯಿಡೆ ಪೋಡ ಅಥವಾ ಮುಂಕುಡೆ ಪೋಡ
ಕಂಟೆಲ್ಡೆ ಜತ್ತದು ಪೋಡ ಆ ಕಂಟೆಲ್ಡ್ ದಿನಾಲ ಹರೇ ರಾಮ 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 ಹರೇ 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 ಕೃಷ್ಣ ಸುಲಭ ಉಂಡತ್ತ. ನಂಗೆ ಗೊತ್ತಜ್ಜ ಅಮೇರಿಕದ ಕಳ್ಳಕ್ಕೆ ನನಗೆ ಅಕಲ್ ಕಲ್ಪ ಕೊರುವೇರು ನಂಗೆ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಪಣ್ಪಿನ 14 ಸರ್ತಿದ ಪುದರ್ ಒಂದು ದೇವಿರ್ನ. ಆ 14 ಸರ್ತಿದ ಪುದರ್ ಪಣ್ಪಿ ಮಾತ್ರೇನು ಪ್ರತಿದಿನ 3 ಕಂಟೆಲ್ಡ್ ದಿಂಡ ಅವು ಸಿಗ್ನಲ್ದ ಲೆಕ್ಕ. ಆ ಕೊರೋನಾ ವೈರಸ್ ಸಿಗ್ನಲ್ ದಾಟದು ಒಲಾಯಿ ಪೋಪುಜಿ ಮೂಲೆ ಉಂಟು ಅಲ್ಪನೆ ಪಡ್ಚ ಆಪುಂಡು ಅಲ್ಪನೆಗೆ ಸಾವು ಬರ್ಪುಂಡು. ಆ ದೃಷ್ಟಿಡ್ ದಾನಿ ಇನಿತ ದಿನ ಉಪರಿಯಾವು ಸರ್ಕಾರದ ಅಲ್ಪ ಸೇರ್ರೆ ಬಲ್ಲಿ ಮುಲ್ಪ ಸೇರ್ರೆ ಬಲ್ಲಿ ಅಂಚ ಮಲ್ಪಡೆ ಇಂಚ ಮಲ್ಪಡೆ ಪಂಡದು ಆಂಡಲ ನಮ್ಮ ಭಾವುಕಿರ್ ಇನಿತ ದಿನ ಸೇರ್ದ ದಾಯ ಗೊತ್ತುಂಡ. ಇಡೀ ಭಾರತ ದೇಶಗೆ ನಮ್ಮ ಮಾತ್ರ ಕೊರ್ರೆಗೆ ಪಿದಾಡ್ ದಿನಗಳು ಬರೇ ನಂಗೆ ಇಲ್ಲಡೆ ಮಾತ್ರತ್ತೆ. ಇಡೀ ದೇಶನ ಇಡೀ ಪ್ರಪಂಚಗೆ ಬೈದಿನ ಕಾಯಿಲೆ ವಾಸಿಯಾವುಡು ಪಣಪಿ ಉದ್ದೇಶಡು ನಮ್ಮ ಸೋಮನಾಥನ ಸನ್ನಿಧಾನ ಮಾತಿರಲ ಸೇರ್ದ. ಅನ್ನ ಛತ್ರಗೋ ಪಂಡದ ಇತ್ತೆ ನಮ್ಮ ಶಂಕುಸ್ಥಾಪನೆ ಮಲ್ತೊಂದಿಲ್ಲ. ದೇವರಿಗೆ ತೋಜಾದಿನ ನೊಪ್ಪುನ ನಮ್ಮ ಒಣಸು ಮಲ್ತಂಡ ಅವು ರಡ್ನೆ ಮರ್ದು ಸುರುತ ಮರ್ದು ಹರೇ ರಾಮ ಹರೇ ಕೃಷ್ಣ ರಡ್ನೆ ಮರ್ದು ದೇವರಿಗೆ ತ್ವಜಪಾದು ಒಣಸು ಮಲ್ಪಿನೇ ರಡ್ನೆ ಮರ್ದು ಅಂಚ ಆ ನನಂಜಿ ನಂಗೆ ವೈದ್ಯಾಲಯದಾದ ಅನ್ನ ಛತ್ರ. ಆ ಅನ್ನ ಛತ್ರ ಬೇಗ ಆವಡು ಮಸ್ತ್ ಜನ ಇಡೆ ಬರ್ಪಿಲಕ ಆವಡು ಮಸ್ತ್ ಜನ ದೇವೇರ್ನ ಪ್ರಸಾದ ಒಣಸು ಮಲ್ತದು. ಆ ಜನತ ಬುದ್ಧಿಲ ಎಡ್ಡ ಬದಲಾವಣೆ ಅದು ಇಲ್ಲಡುಪ್ನಗಲ ಮಾತ ಕಡೆಗೆ ಪೋದಲ ಬಜಿ ನುಪ್ಪುಂದತ್ತು ಇಡೀ ನಮ್ಮ ಜೀವನನೇ ದೇವರಿಗೆ ಸಮರ್ಪಣೆ ಮಲ್ತೊಂದುಲ್ಲ ಪಣ್ಪಿನ ಭಾವನೆ ನಮಟ ಬರಡು. ಆ ದೃಷ್ಟಿಡು ನಿಕುಲ್ ಮಾತ ಸೇರ್ದಾದ ಅನ್ನ ಛತ್ರ ಕಟ್ಟಾವಡು ಪಂಡದು ಪ್ರಯತ್ನ ಮಲ್ದಾರ. ಎಡ್ಡ ಬೇಗ ಆ ಅನ್ನ ಛತ್ರ ಮಿತ್ತು ಬರಡು. ಎಡ್ಡೆಡ್ಡ ಕಾರ್ಯಕ್ರಮ ಛತ್ರಡು ನಿತ್ಯ ನಡತೊಂದು ಪಡು ನಮ್ಮ ಊರ್ದ ಜನಕ್ಲಿಗೂ ಕ್ಷೇಮ ಆವಡು ದೇಶಗೂ ಕ್ಷೇಮ ಆವಡು ಪಣ ದೇವರಡ ನಟ್ಟೊಂದು ರಡ್ಡು ಪಾತೆರ ಮುಗಿಪಾವುಂದುಲ್ಲ. ನಾಮಸ್ಮರಣೆಯನ್ನ ಮಾಡೋಣ ಎನ್ನುವಂತ ಮಾತನ್ನ ಕೇಳಿದ್ವಿ. ಕಾರ್ಯಕ್ರಮ ಮುಂದಿನ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿಕ್ಕೆ ಇರುವವರು ಬ್ರಹ್ಮಶ್ರೀ ಕುಂಟಾರು ರಮೇಶ ತಂತ್ರಿಗಳು.
ಜನ ಸೇರಿ ಇಪ್ಪರಲ್ಲಿ ಹಿಂಗೆ ಕಡೆ ಜಜ್ಜಿರುವತ್ತು ಗಂಟೆ ನಮ್ಮಕ್ಕ